ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ನಾವು ನಿಮ್ಮ 8ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರಿಂದ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಈ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ. ಸೊ ಇದೇ ರೀತಿ ಮುಂದೆನೂ ಸಹ ಗಣಿತದ ಎಲ್ಲಾ ಅಭ್ಯಾಸದ ವಿಡಿಯೋಗಳು, ವಿಜ್ಞಾನದ ಎಲ್ಲಾ ಅಭ್ಯಾಸದ ಎಕ್ಸ್ಪ್ಲನೇಷನ್ ಹಾಗೂ ಕ್ವೆಶ್ಚನ್ ಆನ್ಸರ್ಗಳು ಚಾನಲ್ ಅಲ್ಲಿ ಬರ್ತಾ ಇವೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೂ ಬೆಲ್ ಐಕಾನ್ ಅನ್ನ ಒತ್ತಿ. ವಿದ್ಯಾರ್ಥಿಗಳೇ, ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ಮುಂದಿನ ವಿಡಿಯೋ ಬರಬಹುದು. ಸೊ ವಿಡಿಯೋನ ಈಗ ಲೈಕ್ ಮಾಡಿಬಿಡಿ. ಸೊ ಇವತ್ತು ಈ ಒಂದು ಅಧ್ಯಾಯದ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ ಬನ್ನಿ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು 8ನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ. ಈಗಾಗಲೇ ಈ ಅಧ್ಯಾಯದಲ್ಲಿ ಒಂದು ಪರಿಚಯ ಕುರಿತು ನಾವು ಬಹಳಷ್ಟು ಅಂಶಗಳನ್ನ ತಿಳಿದುಕೊಂಡಿದ್ದೀವಿ. ಇನ್ನು ಈ ವಿಡಿಯೋದಿಂದ ನಾವು ಪ್ರಮುಖವಾದಂತಹ ಅಂಶಗಳನ್ನ ತಿಳಿದುಕೊಳ್ಳೋಣ. ಸೊ ಇದರಲ್ಲಿ ಮೊದಲಿಗೆ ಈ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಸೊ ಇಲ್ಲಿವರೆಗೆ ವಿದ್ಯಾರ್ಥಿ ತಾವೇನ್ ಮಾಡ್ತಾ ಇದ್ರಿ, 3 + 2 = 5 ಇಂಥ ಒಂದು ಸಂಕಲನಕ್ಕಾಗ್ಲಿ, ವ್ಯವಕಲನ ಆಗ್ಲಿ, ಗುಣಾಕಾರ ಆಗ್ಲಿ ಇಂಥ ಒಂದು ಸಮಸ್ಯೆಗಳನ್ನ ಬಿಡಿಸ್ತಾ ಇದ್ವಿ. ಇನ್ನು ಈ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನ ನೀಡಿದಾಗ ಆ ಒಂದು ಅಕ್ಷರದ ಅಂಕಿಯ ಬೆಲೆಯನ್ನ ನಾವು ಕಂಡುಹಿಡಿಯಲಿಕ್ಕೆ ಇಲ್ಲಿ ಟ್ರೈ ಮಾಡಬೇಕು. ಸೊ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ a + b = 6 ಆದರೆ a ನ ಬೆಲೆ ಎಷ್ಟು, b ನ ಬೆಲೆ ಎಷ್ಟು ಇಲ್ಲಿ ನಾವು ಕಂಡುಹಿಡ್ಕೋಬೇಕು. ಇದೊಂದು ತುಂಬಾ ಈಸಿ ಆದಂತ ಒಂದು ಸಮಸ್ಯೆ. ಸೊ ತಾವೇನ್ ಮಾಡಬಹುದು, ಇಲ್ಲಿ a ಎಂದರೆ 1 ಅಂತ ತೆಗೆದು ಟ್ರೈ ಮಾಡ್ಕೋಬಹುದು, 2 ತೆಗೆದುಕೊಂಡು ಟ್ರೈ ಮಾಡಬಹುದು, 3. ಸೊ ಇದೇ ರೀತಿ ತಾವು ಟ್ರೈ ಮಾಡ್ಕೊಳ್ತಾ ಹೋದ್ರೆ ಇಲ್ಲಿ ತಮಗೆ a ಮತ್ತು b ಗಳ ಬೆಲೆಗಳು ದೊರಕು. ಉದಾಹರಣೆಗೆ a ನೀವೇನಾದ್ರೂ 2 ಅಂತ ತೆಗೆದುಕೊಂಡ್ರೆ b 4 ಆಗುವಂತ ಸಾಧ್ಯತೆ ಇದೆ. ಇನ್ನು ಕೆಲವೊಬ್ರು a ಅನ್ನ 3 ಅಂತ ತೆಗೆದುಕೊಂಡ್ರೆ b 3 ಆಗುವಂತ ಒಂದು ಸಾಧ್ಯತೆ ಇದೆ. ಸೊ ಈ ರೀತಿ a ನ ಬೆಲೆ, b ನ ಬೆಲೆ ಕಂಡುಕೊಂಡು ನಾವು ಈ ಸಮಸ್ಯೆಗಳನ್ನ ಬಿಡಿಸ್ಬೇಕು. ಆದ್ರೆ ಈ ರೀತಿ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಇಲ್ಲಿ 2 ರೂಲ್ಸ್ ಇದೆ. ಆ ರೂಲ್ಸ್ ನಮ್ಗೆ ತಿಳಿದಿರಬೇಕು. ಮೊದಲನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಸಮಸ್ಯೆಯಲ್ಲಿರುವ ಪ್ರತಿಯೊಂದು ಅಕ್ಷರ ಒಂದು ಅಂಕಿಯನ್ನು ಮಾತ್ರ ಪ್ರತಿನಿಧಿಸಬೇಕು. ಇಲ್ಲಿ ಒಂದು ಅಕ್ಷರ ಇದೆಯಲ್ಲ, ಈ ಅಕ್ಷರಕ್ಕೆ ಒಂದೇ ಅಂಕಿ ಬೆಲೆ ಇರಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, 2 ಸಹ ಸರಿ, 3 ಸಹ ಸರಿ. ಸೊ ಈ ರೀತಿ ಸಮಸ್ಯೆ ಇರಬಾರದು. ಅದಕ್ಕೆ 2 ಆಗ್ಲಿ 3 ಆಗ್ಲಿ ಒಂದೇ ಒಂದು ಬೆಲೆ ಇರಬೇಕು ಅಂತ ಒಂದು ಸಮಸ್ಯೆ ಇದು. ಮತ್ತು ಪ್ರತಿಯೊಂದು ಅಂಕಿಯನ್ನು ಒಂದು ಅಕ್ಷರ ಮಾತ್ರ ಪ್ರತಿನಿಧಿಸಬೇಕು. ಉದಾಹರಣೆಯಲ್ಲಿ 2 ಅನ್ನುವಂತ ಒಂದು ಅಂಕಿಯನ್ನ a ನಿರ್ಧರಿಸ್ತಾ ಇದೆ, 4 ಅನ್ನುವಂತ ಅಂಕಿಯನ್ನು b ನಿರ್ಧರಿಸ್ತಾ ಇದೆ. ಇದರರ್ಥ ಬೇರೆ ಬೇರೆ ಅಂಕಿಗಳಿಗೆ ಬೇರೆ ಬೇರೆ ಅಕ್ಷರ ಇರಬೇಕು. ಇದು ಮೊದಲನೇ ನಿಯಮ. ಎರಡನೇ ನಿಯಮ, ಸಂಖ್ಯೆಯ ಮೊದಲನೇ ಅಂಕಿ ಯಾವಾಗಲೂ 0 ಆಗಿರಬಾರದು. ಉದಾಹರಣೆಗೆ ನಾವೇನಾದ್ರೂ ಇದನ್ನ ಕೂಡಿಸುವಾಗ 0 3 + 3 ಅಂತ ಕೂಡಿಸಬಾರದು. ಇದು ಕೇವಲ 3 + 3 ಅಂತಾನೆ ನಾವು ತೆಗೆದುಕೊಂಡು ಕೂಡಿಸ್ಬೇಕು. ಇವೆರಡು ರೂಲ್ಸ್ ಅನ್ನು ನಾವು ಫಾಲೋ ಮಾಡಿದ್ರೆ ಈಸಿಯಾಗಿ ನಮಗೆ ಅಭ್ಯಾಸ 1.1 ಬಿಡಿಸ್ಲಿಕ್ಕೆ ಸುಲಭ ಆಗುವುದು ನೋಡಿ. ಸೊ ಇದಕ್ಕಾಗಿ ಒಂದು ಎಕ್ಸಾಂಪಲ್ ಇದೆ, ಅದನ್ನು ತಿಳ್ಕೊಂಡು ನಾವು ಅಭ್ಯಾಸ 1.1ಕ್ಕೆ ಸಾಗೋಣ ಬನ್ನಿ. ಸೊ ಇಲ್ಲೊಂದು ಎಕ್ಸಾಂಪಲ್ ವಿದ್ಯಾರ್ಥಿಗಳೇ, q ನ ಬೆಲೆಯನ್ನ ಕಂಡು ಹಿಡಿಯಿರಿ. ಇಲ್ಲಿ ತಾವು ಆ ಸಮಸ್ಯೆ ನೋಡಬಹುದು. 3 1q + 1q 3 ಇವೆರಡನ್ನ ಕೂಡಿಸಿದರೆ ಬರುವಂತ ಉತ್ತರ 501. ಹಾಗಾದರೆ q ಎಂದರೆ ಎಷ್ಟು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡ್ಕೋಬೇಕು. ಓಕೆ, q ನ ಬೆಲೆ ಏನ್ ಮಾಡಿ, ಮೊದಲಿಗೆ 1 ಅಂತ ತುಂಬಿ ನೋಡಿ. 1 + 3 4, ಆದ್ರೆ ನಮಗೆ 1 ಬರಬೇಕು. ಸೊ 2 + 3 5, 3 + 3 6. ಸೊ ಇವೆಲ್ಲ ಸಂಖ್ಯೆ ತಪ್ಪು. ಫಾರ್ ಎಕ್ಸಾಂಪಲ್ 8 ಅನ್ನ ನೀವು ತೆಗೆದುಕೊಂಡ್ರೆ 8 + 3 11. ಸೊ 1 ಬಂತಲ್ಲ, ಮತ್ತೊಂದು 1 ಇಲ್ಲಿ. ನೆಕ್ಸ್ಟ್ 1 + 1 2, ಆದ್ರೆ ನಮ್ಗೆ ಇಲ್ಲಿ 0 ಬರಬೇಕು. ಸೊ q ಅಂದರೆ 1 ಬಾರಿ ನಮ್ಗೆ 8 ಅಂತ ಉತ್ತರ ಸಿಕ್ಬಿಟ್ರೆ ಆಯ್ತು, ಈ q ನು ಸಹ 8 ಆಗಿರುವುದು. ಈ q ನ ಬೆಲೆ ಒಂದು ಅಂಕಿ, ಈ q ನ ಬೆಲೆ ಮತ್ತೊಂದು ಅಂಕಿ, ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮಸ್ಯೆಯಲ್ಲಿ q ಅಂತ ಎಷ್ಟೇ ಬಾರಿ ಬಂದ್ರು ಅದರ ಬೆಲೆ ಯಾವಾಗ್ಲೂ ಒಂದೇ ಆಗಿರುತ್ತದೆ. ಸೊ ಒಂದು q ನ ಬೆಲೆ ತಾವು ಕಂಡುಕೊಂಡ್ರೆ ಎರಡನೇ q ನ ಬೆಲೆನೂ ಸಹ ಅಷ್ಟೇ. ಸೊ ಈ q ಅಂದ್ರೆ 8, 8 + 1 9, 9 + 1 10. ನೆಕ್ಸ್ಟ್ 3 + 1 4, 4 + 1 5 ಬಂತಲ್ಲ, 501. ಸೊ ಈ ರೀತಿ ತಾವು ಟೆಸ್ಟ್ ಮಾಡಿಕೊಂಡು ಈ ಅಕ್ಷರಗಳ ಒಂದು ಬೆಲೆಗಳನ್ನ ಕಂಡು ಹಿಡ್ಕೋಬೇಕು. ತಿಳಿದಿಲ್ಲ ವಿದ್ಯಾರ್ಥಿಗಳು? ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಂತರ ಅಭ್ಯಾಸ 1.1ಕ್ಕೆ ಸಾಗೋಣ. ಎರಡನೇ ಎಕ್ಸಾಂಪಲ್,
ಕೆಳಗಿನ ಮೊತ್ತದಲ್ಲಿ ಎ ಮತ್ತು ಬಿ ಗಳನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಒಂದು ಎ ಪ್ಲಸ್ ಎ ಪ್ಲಸ್ ಎ ಮೂರನ್ನ ಕೂಡಿಸಿದರೆ ಬಿ ಎ ಅನ್ನುವಂತ ಒಂದು ಉತ್ತರ ಬರ್ತಾ ಇದೆ. ಸೊ ಈ ಒಂದು ಸಮಸ್ಯೆ ಮತ್ತು ಹಿಂದಿನ ಸಮಸ್ಯೆ ಹೋಲಿಸಿದರೆ ವಿದ್ಯಾರ್ಥಿ, ಹಿಂದಿನ ಒಂದು ಸಮಸ್ಯೆಯಲ್ಲಿ ಕೆಲವೊಂದು ಅಂಕಿಗಳು ಮತ್ತು ಅಕ್ಷರಗಳನ್ನು ನೀಡಲಾಗಿತ್ತು, ಆದರೆ ಈ ಒಂದು ಸಮಸ್ಯೆಯಲ್ಲಿ ಎಲ್ಲ ಅಕ್ಷರಗಳೇ ಇವೆ. ಸೊ ಇಲ್ಲಿ ತಾವು ಎ ನ ಬೆಲೆ 0, 1, 2, 3, 4, 5, 6, 7, 8, 9 ಯಾವುದೇ ರೀತಿ ಒಂದು ಸಂಖ್ಯೆ 10, 11 ಈ ರೀತಿ 2 ಅಂಕಿಯ ಸಂಖ್ಯೆಯನ್ನು ತಾವಿಲ್ಲಿ ಬಳಸಬಾರದು. ಕೇವಲ 1 ಅಂಕಿಯ ಸಂಖ್ಯೆಯನ್ನು ಮಾತ್ರ ಇಲ್ಲಿ ಟ್ರೈ ಮಾಡಬೇಕು. ಉದಾಹರಣೆಗೆ ನಾವೇನ್ ಮಾಡೋಣ, 2 ತೆಗೆದುಕೊಂಡು ಟ್ರೈ ಮಾಡೋಣ. ಎ ಅಂದರೆ 2, 2 ಪ್ಲಸ್ 2 ಪ್ಲಸ್ 2 ಎಷ್ಟಾಯ್ತು 6. ಆದರೆ ಉತ್ತರ ಸಹ ನಾವು ಏನ ಬೆಲೆ ಏನ್ ತೆಗೆದುಕೊಂಡಿದೀವಿ ಅದೇ ಉತ್ತರ ಇಲ್ಲಿ ಬರಬೇಕು. ಸೊ 0 ತೆಗೆದುಕೊಂಡು ನೋಡೋಣ. 0 ಪ್ಲಸ್ 0 ಪ್ಲಸ್ 0 ಡೆಫಿನೆಟ್ಲಿ 0. ಸೊ ಇವೆಲ್ಲ 3 ಸಂಖ್ಯೆ ಕೂಡಿಸಿದರೆ 0 ಏನು ಬಂತು. ಆದ್ರೆ ಬಿ ಬೆಲೆ ಏನು? ಬಿ ಎಂದು 0 ಆಗ್ಲಿಕ್ಕೆ ಸಾಧ್ಯವಿಲ್ಲ, ಏಕೆಂದ್ರೆ ಎ ಈಗಾಗಲೇ 0 ಆಗಿದೆ. ಸೊ ಇದರ ಅರ್ಥ ಎ ನ ಬೆಲೆ ಅಂತೂ 0 ಅಲ್ಲ. ನೆಕ್ಸ್ಟ್ ಇದನ್ನು ತೆಗೆದುಕೊಂಡು ನೋಡಿ. ಸೊ ಎ ನ ಬೆಲೆ 5, ಮತ್ತೊಂದು 5, ಇನ್ನೊಂದು 5. ಸೊ 3 5ಗಳನ್ನ ಕೂಡಿಸ್ಕೊಳ್ಳೋಣ. 5 ಪ್ಲಸ್ 5 10, 10 ಪ್ಲಸ್ 5 15, ಮತ್ತೆ 5 ಬಂತಲ್ಲ. ಸೊ ಡೆಫಿನೆಟ್ಲಿ ಎ 5 ಆಯ್ತು. ಇನ್ನು ಈ 1 ಕೆಳಗೆ ಬರೆದ್ಬಿಡಿ. ಇದರ ಅರ್ಥ ಬಿ ಎಂದರೆ 1. ಸೊ ಇದರ ಅರ್ಥ ಇಲ್ಲಿ ಬಿ ಎಂದರೆ 1, ಎ ಎಂದರೆ 5. ಎರಡು ಅಕ್ಷರಗಳು ಬೇರೆ ಅಂಕಿಯನ್ನು ಪ್ರತಿನಿಧಿಸ್ತವೆ, ಹೌದಲ್ಲ. ಸೊ ಈ ರೀತಿ ಬೇರೆ ಅಂಕಿಗಳನ್ನೇ ಅವು ಪ್ರತಿನಿಧಿಸಬೇಕು. ಹಾಗೇನಾದ್ರೂ ಸೇಮ್ ಅಂಕಿಯನ್ನ ಪ್ರತಿನಿಧಿಸಿದರೆ ನೀವು ಇಲ್ಲಿ ಕಂಡುಹಿಡಿದಂತ ಉತ್ತರ ತಪ್ಪು ಐತಲ್ಲ. ಸೊ ಈ ರೀತಿ ತಾವು ತಮ್ಮ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಸಮಸ್ಯೆಗಳನ್ನ ಬಿಡಿಸ್ಕೋಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಈಗ ನಿಮ್ಮ ಅಭ್ಯಾಸದ ಅಂದ್ರೆ ನಿಮ್ಮ ಪುಸ್ತಕದ ಅಭ್ಯಾಸ 1.1 ನಾವಿತ್ತು ಸ್ಟಾರ್ಟ್ ಮಾಡೋಣ, ಆಯ್ತಾ. ಬನ್ನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ನಿಮ್ಮ 8ನೇ ತರಗತಿಯ ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯದ ಮೊದಲನೇ ಅಭ್ಯಾಸ 1.1. ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆಯನ್ನ ಕಂಡು ಹಿಡಿಯಿರಿ ಮತ್ತು ಕಾರಣ ಸಹಿತ ವಿವರಣೆ ನೀಡಿ. ಸೊ ಈ ಒಂದು ಮೊದಲನೇ ಸಮಸ್ಯೆ ನಾವಿಲ್ಲಿ ಟ್ರೈ ಮಾಡೋಣ. ಏನಪ್ಪಾ ಮೊದಲನೇ ಸಮಸ್ಯೆ ಅಂದರೆ 3a ಪ್ಲಸ್ 2 5 ಈಕ್ವಲ್ ಟು ಈ 2 ಅಂಕಿಗಳನ್ನು ಕೂಡಿಸಿದರೆ 2 ಬರ್ತಾ ಇದೆ. ಈ 2 ಅಂಕಿಗಳನ್ನು ಕೂಡಿಸಿದರೆ ಮತ್ತು ಯಾವುದೋ ಒಂದು ಅಂಕಿ ಬರ್ತಾ ಇದೆ. ಸೊ ಈ ಎ ಮತ್ತು ಬಿ ಗಳ ಬೆಲೆಗಳನ್ನ ನಾವಿಲ್ಲಿ ಕಂಡು ಹಿಡಿಯಬೇಕು. ಸೊ ತಾವೇನ್ ಮಾಡಿ, ಎ ಎಂದರೆ 0, 1, 2, 3, 4 ಚೆಕ್ ಮಾಡ್ಕೊಳ್ತಾ ಹೋಗಿ. ಆ ಒಂದು ಅಂಕಿ ಮತ್ತು 5 ಕೂಡಿಸಿದರೆ ಇಲ್ಲಿ 2 ಬರಬೇಕು. ಹಾಗಾದ್ರೆ ಎ ಎಂದರೆ ಎಷ್ಟು ಚೆಕ್ ಮಾಡಿ ನೋಡೋಣ. ಎ ಎಂದರೆ 3 ತೆಗೆದುಕೊಳ್ಳಿ. 3 ಪ್ಲಸ್ 5 8. ಸೊ ಎ ನ ಬೆಲೆ 3 ಅಂತೂ ಬರೋದಿಲ್ಲ. ನೆಕ್ಸ್ಟ್ ಎ ಎಂದರೆ 7 ತೆಗೆದುಕೊಂಡು ನೋಡಿ. 7 ಪ್ಲಸ್ 5 7 ಪ್ಲಸ್ 5 12 ಬರ್ತಾ ಇದೆ ನೋಡಿ. ಸೊ 12ರಲ್ಲಿ 1 ಇಲ್ಲಿ ಬರೀರಿ, 2 ಅಂತೂ ಇಲ್ಲಿ ಇದೆ. ಸೊ ಎ ಎಂದರೆ 7 ಆಯ್ತು. ಇನ್ನು ಈ 3 ಅಂಕಿಯನ್ನು ಕೂಡಿಸ್ಕೊಳ್ಳಿ. 3 ಪ್ಲಸ್ 2 ಪ್ಲಸ್ 1 ಇದು 6. ಇದರ ಅರ್ಥ ಬಿ ಬೆಲೆ 6. ಆದ್ದರಿಂದ ಮೊದಲನೇ ಸಮಸ್ಯೆ ತಾವು ಈ ರೀತಿ ಸಪರೇಟ್ ಆಗಿ ತಮ್ಮ ನೋಟ್ಬುಕ್ ನಲ್ಲಿ ಬರಿಬೇಕು. 3 ಎ ಎಂದರೆ 7 2 5. ಸೊ ಇದು 12 ಆಯ್ತು, ಇದು 6 ಆಯ್ತು. ಆದ್ದರಿಂದ ಎ ಎಂದರೆ 7, ಬಿ ಎಂದರೆ 6. ತೀತಲ್ಲ, ಈ ರೀತಿ ನೀಟಾಗಿ ಬರೆದ್ಬಿಡಿ. ಸೊ ಇದು ಮೊದಲನೇ ಸಮಸ್ಯೆ ಉತ್ತರ ವಿದ್ಯಾರ್ಥಿಗಳ. ಈಗ ಎರಡನೇ ಸಮಸ್ಯೆ ತಿಳ್ಕೊಳ್ಳೋಣ. 4a ಪ್ಲಸ್ 9 8 ಅಂದರೆ 98. ಇವೆರಡು ಸಂಖ್ಯೆಗಳನ್ನ ಕೂಡಿಸಿದರೆ ನಮ್ಗೆ ಇಲ್ಲಿ ಬರುವಂತ ಉತ್ತರ ಒಂದು 3 ಅಂಕಿಯ ಉತ್ತರ CB3. ಇದರ ಅರ್ಥ ನಾವು ಈ ಬಾರಿ 3 ಅಕ್ಷರಗಳ ಒಂದು ಬೆಲೆಗಳನ್ನ ಕಂಡು ಹಿಡಿಯಬೇಕು, ಎ ಬಿ ಮತ್ತು ಸಿ. ಓಕೆ, ಮೊದಲಿಗೆ ಎ ಬೆಲೆನ ಕಂಡುಹಿಡಿಯುವುದು ತುಂಬಾ ಈಸಿ. ಸೊ ಎ ನ ಬೆಲೆ 0 1 2 3 4 ಈ ರೀತಿ ಕೂಡಿಸ್ಕೊಳ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಎ ಅಂದರೆ 0 0 ಪ್ಲಸ್ 8 8. ಆದ್ರೆ ನಮ್ಗೆ ಉತ್ತರ 3 ಬರಬೇಕು. ಅದೇ ರೀತಿ ಎ ಎಂದರೆ 4 ತೆಗೆದುಕೊಳ್ಳಿ. 4 ಪ್ಲಸ್ 8 12. ಆದ್ರೆ ನಮಗೆ ಇಲ್ಲಿ 3 ಬರಬೇಕು. ಸೊ 4 ಆದ್ಮೇಲೆ ನೆಕ್ಸ್ಟ್ ಇರೋದು 5. 5 ತೆಗೆದುಕೊಂಡು ಟ್ರೈ ಮಾಡಿ. 5 ಪ್ಲಸ್ 8 13 ಬಂತಲ್ಲ. ಈ ಒಂದನ್ನು ಇಲ್ಲಿ ಬರೆದರೆ ಸೊ ಇಲ್ಲಿ 3 ಅನ್ನೋಂತ ಒಂದು ಸಂಖ್ಯೆ ಬಂತು. ಸೊ ಎರಡನೇ ಸಮಸ್ಯೆ 4 ಎ ಅಂದ್ರೆ ನಾವಿಲ್ಲಿ 5 ತೆಗೆದುಕೊಳ್ತಾ ಇದೀವಿ. ಸೊ 9 ಆಸ್ ಇಟ್ ಈಸ್, ಈ 8 ಆಸ್ ಇಟ್ ಈಸ್. ಓಕೆ, 8 ಪ್ಲಸ್ 5 ಇದು 13 ಆಯ್ತು. ನೆಕ್ಸ್ಟ್
9 ಪ್ಲಸ್ 1 10, 10 ಪ್ಲಸ್ 4 14. ಇದರ ಅರ್ಥ ಇದು ಎ, ಇದು ಬಿ, ಇದು ಸಿ. ಆದ್ದರಿಂದ ಎ ಎಂದರೆ 5, ಬಿ ಎಂದರೆ 4, ಸಿ ಎಂದರೆ 1. ನೋಡಿ ಎಷ್ಟು ಈಸಿ ಆಗಿದೆ, ತುಂಬಾ ಈಸಿ ಆಗಿದೆಲ್ಲ. ಸೊ ಈ ರೀತಿ ತಾವು ಈಸಿಯಾಗಿ ಇದನ್ನ ಬಿಡಿಸ್ಕೋಬಹುದು ನೋಡಿ. ಓಕೆ, ಇನ್ನು ಮೂರನೇ ಒಂದು ಪ್ರಶ್ನೆ. 1a ಗುಣಾಕಾರ a is equal to 9a. ಓಕೆ, ಇಲ್ಲಿ 3 ಎಗಳಿವೆ. ಇದರ ಅರ್ಥ ನೀವು ಯಾವುದೇ ಒಂದು ಎ ನ ಬೆಲೆ ಕಂಡುಹಿಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಈಸಿಯಾಗಿ ಮುಂದಿನ 2 ಎಗಳ ಬೆಲೆಗಳು ಅದೇ ಆಗಿರುವುದು, ಹೌದಲ್ಲ? ಸೊ ಓಕೆ, ಈಗ ನಾವು ಈ ಎ ಬೆಲೆಗಳನ್ನ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡೋಣ. 3 ಅಂಕಿಗಳು ಸೇಮ್ ಆಗಿವೆ, ಹೌದಲ್ಲ? ಸೊ ಎ ಅಂದರೆ 0 ತೆಗೆದುಕೊಂಡು ನೋಡಿ. ಸೊ ಇದು a0, ಇದು a0, 0 ಇಂಟು 0 0, 0 ಇಂಟು 1 0. ಆದ್ರೆ ನಮ್ಗೆ ಇಲ್ಲಿ 9 ಬರಬೇಕು. ಸೊ ಇದರ ಅರ್ಥ ಎ ಎಂದರೆ 0 ಆಗ್ಲಿಕ್ಕೆ ಸಾಧ್ಯವಿಲ್ಲ. 1 ತೆಗೆದುಕೊಂಡು ನೋಡಿ. 1 ಇಂಟು 1 1, ನೆಕ್ಸ್ಟ್ 1 ಇಂಟು 1 1, ಆದ್ರೆ ಇಲ್ಲಿ 9 ಬರ್ತಾ ಇದೆ. ಇದರ ಅರ್ಥ ಎ ನ ಬೆಲೆ 1 ಸಹ ಇಲ್ಲ. ಇದರ ಅರ್ಥ ನಾವು ಎ ನ ಇಂಥ ಒಂದು ಬೆಲೆಯನ್ನು ತೆಗೆದುಕೋಬೇಕು. ಆ ಒಂದು ಎ ನ ಬೆಲೆಯಿಂದ ಮತ್ತೆ ಅದೇ ಬೆಲೆಯನ್ನು ಗುಣಿಸಿದ್ರೆ ಮತ್ತೆ ಅದೇ ಉತ್ತರ ಬರ್ತಿರ್ಬೇಕು. ಅಂತ ಒಂದು ಸಂಖ್ಯೆ ನಾವು ತೆಗೆದುಕೋಬೇಕು. ಉದಾಹರಣೆಗೆ 5 ತೆಗೆದುಕೊಂಡು ನೋಡಿ. ಇದು ಇಂಟು 5, ಇದರ ಅರ್ಥ ಇದು 15 ಇಂಟು 5 ಆಯ್ತು. 5 ಇಂಟು 5 ಇದು 25. ಸೊ ಇಲ್ಲಿ 2, ಇಲ್ಲಿ 5. ಎ ಇಂಟು 1 ಎಂದರೆ 5 ಇಂಟು 1, ಇದು 5 6 7, 75 ಬರುತ್ತದೆ. ಆದ್ರೆ ನಮ್ಗೆ ಇಲ್ಲಿ 9 ಬರಬೇಕು. ಇದರ ಅರ್ಥ ಇನ್ನ ಬೆಲೆ 5 ಅಲ್ಲ. ಸೊ ನೆಕ್ಸ್ಟ್ 6 ತೆಗೆದುಕೊಂಡು ನೋಡಿ. 6 ಇಂಟು 6, 6 ಇಂಟು 6 36 ಆಯ್ತು. ನೆಕ್ಸ್ಟ್ 6 ಇಂಟು 1, ಅದು 6, 6 ಪ್ಲಸ್ 3 9. ಓಕೆ, ಬಂತು ನೋಡಿ. ಸೊ ಎ ಎಂದರೆ 6, ಅದನ್ನ ಬಿಡಿಸ್ಕೊಂಡ್ಬಿಡಿ. ಒಂದು ಎ ಎಂದರೆ 6 ಗುಣಾಕಾರ 6. ಸೊ 6 ಇಂಟು 6 36, 6 ಇಂಟು 1 6 ಪ್ಲಸ್ 3 9. ಇದರರ್ಥ ಎ ಎಂದರೆ 6. ಸೊ 3 ಎಗಳ ಬೆಲೆ 6 ಆಗಿದೆ. ಸೊ ಜಸ್ಟ್ ಎ ಈಕ್ವಲ್ ಟು 6 ಅಂತ ಬರೆದ್ರೆ ಸಾಕು. ಸಪರೇಟ್ ಆಗಿ ಮತ್ತು ಎ ಈಕ್ವಲ್ ಟು 6, ಮತ್ತೊಂದು ಎ ಈಕ್ವಲ್ ಟು 6 ಈ ರೀತಿ ಬರೆಯುವಂತ ಅವಶ್ಯಕತೆ ಇಲ್ಲ. ಇದೆಲ್ಲ ವಿದ್ಯಾರ್ಥಿಗಳ. ಸೊ ಇದು ನಿಮ್ಮ ಅಭ್ಯಾಸ 1.1ರ 3ನೇ ಸಮಸ್ಯೆ. ಸೊ ಇದರೊಂದಿಗೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಉಳಿದಂತಹ 7 ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ. ಎಷ್ಟು ಹೆಚ್ಚು ಲೈಕ್ ಮಾಡಿದ್ರೆ ಅಷ್ಟು ಬೇಗ ಮುಂದಿನ ವಿಡಿಯೋ ಬರುವುದು. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.